ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ರೈ. ನಾವಿವತ್ತಿರುವಂಥದ್ದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಈ ಹಿಂದಿನಿಂದಲೇ ಒಂದು ಟ್ರೆಂಡ್ ಸೆಟ್ ಮಾಡಿರುವಂಥ ಒಂದು ಕಾಲೇಜು. ಈ ಕಾಲೇಜಿನಲ್ಲಿ ಅನೇಕ ರೀತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಈ ಕಾಲೇಜಿನಲ್ಲಿ ವಿದ್ಯಾವರ್ಧಕ ಸಂಘ ಇದನ್ನು ನಡೆಸ್ತದೆ. ಇಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು, ರ್ಯಾಂಕ್ ಸ್ಟೂಡೆಂಟ್ಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಬಡತನದಿಂದ ಬಂದು ಮತ್ತು ಆರ್ಥಿಕವಾಗಿ ಕಷ್ಟ ಇರುವಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಲೀಲಿಕ್ಕೆ ಆಸಕ್ತಿಯನ್ನು ಹೊಂದಿದರೆ ಅವರಿಗೆ ಕಲಿಯಲು ಅವಕಾಶವನ್ನು ನೀಡುವಂಥ ಕೆಲಸಗಳು ಕೂಡ ಆಗ್ತಾಯಿದೆ. ಖಾಸಗಿ ಶಾಲೆಗಳು ಅಂದ ಕೂಡಲೇ ನಮ್ಮ ಕಲ್ಪನೆಗೆ ಬರುವಂಥದ್ದು ಒಂದಷ್ಟು ಅತ್ಯಂತ ಹೆಚ್ಚು ಅಂಕಗಳಿರುವ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಇರ್ತಾರೆ ಅನ್ನುವಂಥದ್ದು ವಾಡಿಕೆಯಾಗಿ ಬಿಟ್ಟಿದೆ. ಆದರೆ ವಿವೇಕಾನಂದದಲ್ಲಿ ವಿಶೇಷವಾಗಿ ಇಲ್ಲಿ ಹೆಚ್ಚು ರ್ಯಾಂಕ್ ಪಡೆಯುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹಾಗೂ ಜಸ್ಟ್ ಪಾಸ್ ಆಗುವಂಥ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಕಲಿಸಿ ಅವರಿಗೆ ದೇಶಭಕ್ತಿ ಶಿಕ್ಷಣವನ್ನು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಈ ಬಾರಿ ವಾರ್ಷಿಕ ವಿದ್ಯಾರ್ಥಿಗಳ ಜೀವನದ ಘಟ್ಟದಲ್ಲಿ 2 ಪರೀಕ್ಷೆಗಳು ಅತ್ಯಂತ ಹೆಚ್ಚು ಪ್ರಮುಖವಾದ್ದು ಅಂತ ಹೇಳ್ತಾರೆ. ಅದರಲ್ಲಿ ಒಂದು SSLC ಹಾಗೂ ಇನ್ನೊಂದು PUC. SSLCಯ ಪರೀಕ್ಷೆಯಲ್ಲಿ ಕೂಡ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ 3 ವಿದ್ಯಾರ್ಥಿಗಳು ಈ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರು. ಇದೀಗ PUCಯ ಫಲಿತಾಂಶ ನಿನ್ನೆಯಷ್ಟೇ ಪ್ರಕಟಗೊಂಡಿದೆ. ಇದರಲ್ಲಿ ವಾಣಿಜ್ಯ, ವಿಜ್ಞಾನ ಹಾಗೂ ಕಲಾ ವಿಭಾಗದ 3 ವಿಭಾಗಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ಸೋಣ. ಅವರ ಅನಿಸಿಕೆಗಳನ್ನು ಅವರು ಹೇಗೆ ಹಂಚಿಕೊಳ್ತಾರೆ ಅಂತ ಕೇಳೋಣ. ಇದೀಗ ನಮ್ಮ ಜೊತೆ ಇರುವಂಥದ್ದು ಮನ್ವಿತಾ. ಅವರು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿದ್ದಾರೆ. ನಿಮಗೆ ಈ ಸಂದರ್ಭದಲ್ಲಿ ಸುದ್ದಿಯೊಂದಿಗೆ ಈ ಖುಷಿಯನ್ನು ಹೇಗೆ ಹಂಚಿಕೊಳ್ತೇವೆ? ನಾನು ತಾಲೂಕಲ್ಲಿ ಪ್ರಥಮ ಅಂತ ಭಾಳ ಖುಷಿಯಾಗಿದೆ ನನಗೆ ಈ ಸ್ಥಾನ ಸಿಗಬೇಕಾದ್ರೆ ಈ ಕಾಲೇಜಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಪ್ಯಾರೆಂಟ್ಸ್ ಸಪೋರ್ಟ್ ಇದೆ, ಹಾಸ್ಟೆಲ್ ವಾರ್ಡನ್ಸ್ ಎಲ್ಲ ಸಪೋರ್ಟ್ ಇದೆ. ತುಂಬ ಖುಷಿ ಆಯಿತು. ನೀವು ಸಾಧನೆಯನ್ನು ಮಾಡಬೇಕಿದ್ರೆ ಒಂದಷ್ಟು ವಿದ್ಯಾರ್ಥಿಗಳು ಟೈಮ್ ಟೇಬಲನ್ನು ಇಟ್ಟುಕೊಳ್ಳುವಂಥದ್ದು ಅಥವಾ ಇದೇ ರೀತಿ ನಾನು ಓದಬೇಕು ಅಂತ ಕಲಿಯುವಂಥ ವಿಚಾರಗಳೆಲ್ಲ ಇರ್ತದೆ. ನೀವು ಆ ರೀತಿಯಾಗಿ ಏನಾದರೂ ಶಿಸ್ತುಬದ್ಧವಾಗಿ ಕಲಿತಿದ್ರಾ ಅಥವಾ ಹೇಗೆ ಕಲಿತಾ ಇದ್ದೀರಾ? ನಾನು ಟೈಮ್ ಟೇಬಲ್ ಹಾಗಂತ ಮಾಡಿಕೊಳ್ಳಲಿಲ್ಲ. ಯಾವ ದಿನ ಯಾವ ಪಾಠ ಆಗಿದೆ ಅದೇ ದಿನ ಹೋಗಿ ಓದ್ತಾ ಇದ್ದೆ, ಅದನ್ನು ಸರಿ ಕಲಿತಾ ಇದ್ದೆ, ಅಷ್ಟೇ ಮಾಡಿಕೊಂಡೆ. ನೀವು ಹಾಸ್ಟೆಲ್ ಜೀವನದಲ್ಲಿ ಈ ವಿದ್ಯಾಭ್ಯಾಸವನ್ನು ಕಲಿತಾ ಬಂದ್ರಿ. ಹಾಸ್ಟೆಲ್ ಮತ್ತು ಈ ಮನೆಯನ್ನು ಬಿಟ್ಟು ಬರುವವರಿಗೆ ಒಂದಷ್ಟು ಕೆಲವರಿಗೆ ಸಮಸ್ಯೆಗಳಿರುತ್ತೆ. ತಂದೆ ತಾಯಿಯನ್ನು ಬಿಟ್ಟು ಬರುವವರನ್ನು ಮಿಸ್ ಮಾಡ್ಕೊಳ್ಳೋದು, ಕಲಿಕೆಗೆ ಅದು ಅಡ್ಡಿಯಾಗುವಂಥದ್ದು. ಇಂತಹ ವಿಚಾರಗಳು ನಿಮಗೇನಾದರೂ ಆಗಿತ್ತಾ? ಅಥವಾ ಈ ಥರ ಇರುವಂಥ ವಿದ್ಯಾರ್ಥಿಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗೆ ಅಂದರೆ ನಾನು ಸ್ಕೌಟ್ಸ್ ಗೈಡ್ಸಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ನಾನು ಕ್ಯಾಂಪಿಗೆಲ್ಲ ಹೋದಾಗ ಹಾಗೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಪ್ಯಾರೆಂಟ್ಸನ್ನು ಬಿಟ್ಟು. ಆದ ಕಾರಣ ಅಷ್ಟೊಂದು ಪ್ರಾಬ್ಲಮ್ ಅಂತ ಆಗಲಿಲ್ಲ ಹಾಸ್ಟೆಲಿಗೆ ಬಂದಾಗ. ಮತ್ತು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಅದು ಪ್ಯಾರೆಂಟ್ಸ್ ಆ ದುಃಖ ಮರ್ತೋಗ್ತದೆ, ಸ್ವಲ್ಪ ಇರ್ತದೆ. ಆದರೂ ಫ್ರೆಂಡ್ಸ್ ಒಟ್ಟಿಗೆ ಬೆರೆತಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ಖುಷಿ ಆಗ್ತದೆ. ಹಾಸ್ಟೆಲ್ ಲೈಫ್ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ಪ್ರತಿಯೊಬ್ಬನಿಗೂ ಒಂದೊಂದು ಗುರಿ ಅಂತ ಇರುತ್ತೆ. ನಿಮ್ಮ ಗುರಿ ಏನು ಅಥವಾ ನಿಮ್ಮ ಡ್ರೀಮ್ ಏನು? ನೀವೇನಾಗಬೇಕು ಅಂತ ಇದ್ರಿ ಮುಂದೆ? ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೇನೆ. CET ಬರೆದಿದ್ದೇನೆ, ಇನ್ನು ನೀಟು ಬರೀಲಿಕ್ಕಿದ್ದೇನೆ, ನೋಡಬೇಕು. ನಿಮ್ಮ ಈ ಸಾಧನೆಯ ಬಗ್ಗೆ ವಿವೇಕಾನಂದ ಕಾಲೇಜನ್ನು ಸಾಧನೆಯ ಹಿಂದೆ ಹೇಗೆ ನೆನಪಿಸಿಕೊಳ್ಳುತ್ತಾರೆ? ಒಳ್ಳೆ ಸಪೋರ್ಟಿವ್, ಹಾರ್ಡ್ ವರ್ಕ್ ಮಾಡ್ತಾರೆ, ಪ್ರೇರೇಪಿಸ್ತಾರೆ ಮಕ್ಕಳನ್ನು ಮುಂದೆ ತರಬೇಕು ಅಂತ. ಈಗ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅವರನ್ನು ಮುಂದೆ ತಂದು ಅವರನ್ನು ಸ್ವಲ್ಪ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡ್ತಾರೆ. ಅವರು ಒಳ್ಳೆ ಹಾರ್ಡ್ ವರ್ಕಿಂಗ್. ಇವಿಷ್ಟು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿಯ ಮಾತುಗಳು. ಇನ್ನೊಬ್ಬರು ನಮ್ಮ ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಇರುವರು ಪಡ್ಕೊಂಡಿದ್ದಾರೆ. ಒಬ್ಬರು ನರೇಂದ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ, ಇನ್ನೊಬ್ಬರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಈಗ ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು? ದೀಪ್ನರವರೇ, ನೀವು ಇವತ್ತು ಪ್ರಥಮ ಸ್ಥಾನಿಯಾಗಿದ್ದೀರಿ ಇಡೀ ತಾಲೂಕಿಗೆ. ಈ ಖುಷಿಯನ್ನು ಹೇಗೆ ಹಂಚಿಕೊಳ್ತೀರಿ? ತುಂಬ ಖುಷಿ ಆಗ್ತಿದೆ. ಇಷ್ಟೆಲ್ಲ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಟೀಚರ್ ಸಪೋರ್ಟ್, ಪೇರೆಂಟ್ಸ್ ಆಶೀರ್ವಾದ, ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಅವ್ರದ್ದೆಲ್ಲ ಇದರಿಂದ ನನಗೆ ಇದನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಯಿತು. ಈಗ ಸೇಮ್ ಕ್ವೆಶ್ಚನನ್ನು ರಿಪೀಟ್ ಮಾಡೋದಿದ್ರೆ, ಎಜುಕೇಷನ್ ಅಂತ ಹೇಳುವಾಗ ಅಥವಾ ವಾಣಿಜ್ಯ ಮತ್ತು ಸೈನ್ಸ್ ವಿಭಾಗದಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಈ ಸ್ಟಡಿ ಮೆಟೀರಿಯಲ್ ಅಥವಾ ನಾವು ಹೀಗೇ ಕಲಿಬೇಕು ಅಂತ ಒಂದು ಇದನ್ನು ಗೋಲ್ ಸೆಟ್ ಮಾಡಿರ್ತಾರೆ. ನೀವು ಕೂಡ ಅದೇ ರೀತಿ ಕಲ್ತಿದ್ರಾ ಈ ಸಾಧನೆ ಮಾಡೋದಕ್ಕೆ? ಟೈಮ್ ಟೇಬಲ್ ಏನಾದರೂ ಮಾಡ್ಕೊಂಡಿದ್ದೀರಾ?
ಆ ಥರ ಡೈಲಿ ಟೆಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ಗೆಲ್ಲ ಒಂಚೂರು ಡೈಲಿ ಎಲ್ಲ ನೋಡ್ತಾ ಇದ್ದೆ. ಮತ್ತು ಓದಲಿಕ್ಕೆಲ್ಲ ರಜೆ ಸಿಕ್ಕಿದಾಗೆಲ್ಲ ಇಷ್ಟು ಓದಿ ಮುಗಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಟೈಮ್ ಎಲ್ಲ ಇಷ್ಟೆಲ್ಲ ಹಾಕ್ತಿಲ್ಲ, ಇಷ್ಟು ಓದಿ ಇವತ್ತು ಮುಗಿಸ್ಬೇಕು ಆ ಥರ ಸರಿ ಪ್ಲ್ಯಾನ್ ಮಾಡಿ ಒಂಚೂರು ಓದ್ತಾ ಇದ್ದೆ. ನಾನು ಆಗಲೇ ಹೇಳಿದಾಗೆ ಈ PUC ಶಿಕ್ಷಣ ಅಥವಾ ಅದಕ್ಕಿಂತ ಮುಂಚೆ SSLC ಬರುವಾಗ ಬಾಲ್ಯದಲ್ಲಿ ನಮಗೇನೋ ಒಂದು ಯಾರನ್ನೋ ನೋಡಿ ಹೀಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ. PUCಗೆ ಬರಬೇಕಿದ್ರೆ ಅಥವಾ SSLCಯಲ್ಲಿ ಮಾರ್ಕ್ ನೋಡುವಾಗ ಒಂದು ಕೆಳಗಡೆ ಹೋಗುತ್ತೆ ಆ ಆಸೆಗಳು ಅಥವಾ ಮೇಲಕ್ಕೆ ಹೋಗುತ್ತೆ. PUCಯಲ್ಲಿ ಇವತ್ತು ನೀವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾದಂಥ ಡ್ರೀಮ್ ಇದೆ ಅಂತ ಕೇಳ್ಬೋದು? CA ಮಾಡಬೇಕು ಅಂತ, ನವಂಬರಲ್ಲಿ ಫೌಂಡೇಶನ್ ಅಟೆಂಪ್ಟ್ ಕೊಡಬೇಕು ಅಂತ ಇದ್ದೀನಿ. CA ಮಾಡಿ ಯಾವ ರೀತಿಯಾಗಿ ಅದನ್ನು ನೀವು ಸಮಾಜ CA ಆದಮೇಲೆ ನಂದು UPSC ಕೂಡ ನನಗೆ ಬರಿಬೇಕು, IAS ಆಫೀಸರ್ ಆಗಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಇದೆ. ವಿವೇಕಾನಂದ ಕಾಲೇಜಿನಲ್ಲಿ ಕಲಿಬೇಕು ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳ ಆಸೆ ಆಗಿರುತ್ತೆ. ನೀವು ಇವತ್ತು ಅಲ್ಲಿ ಕಲಿತು ಸಾಧನೆಯನ್ನು ಬೇರೆ ಮಾಡಿಬಿಟ್ಟಿದ್ದೀರಿ. ನೀವು ವಿವೇಕಾನಂದ ಕಾಲೇಜಿನ ಬಗ್ಗೆ ಮಾತನಾಡೋದಿದ್ರೆ ಅವರು ಸಾಧಕ ವಿದ್ಯಾರ್ಥಿಯಾಗಿ ಏನು ಹೇಳೋದು? ವಿವೇಕಾನಂದ ಕಾಲೇಜ್ ನಮಗೆ ಶಿಕ್ಷಣದ ಜೊತೆ ಆಚಾರ ವಿಚಾರ ಹೇಗೆ ಒಬ್ಬರ ಜೊತೆ ನಡ್ಕೋಬೇಕು. ಇವನ್ ಹಾಸ್ಟೆಲಲ್ಲಿ ಕೂಡ ತುಂಬ ವಾರ್ಡನ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಓದೋ ಟೈಮಲ್ಲಿ ನಮಗೆ ಓದಲಿಕ್ಕೆ ಆಗ್ತಾಯಿತ್ತು ಅಂತ ಎನ್ವಿರಾನ್ಮೆಂಟ್ ಇದೆ ಹಾಸ್ಟೆಲ್. ನಾವು ಎಷ್ಟೇ ಹೇಳಿದರು ಹಾಸ್ಟೆಲ್ ಅಂತ ಅಂದರೆ ಆ ಎನ್ವಿರಾನ್ಮೆಂಟ್ ಫ್ರೆಂಡ್ಸ್ ಮನೆ ಥರನೇ ಆಗ್ತಾಯಿತ್ತು. ಕೊನೆಗೆ ಅದು ಮನೆಯೇ ಆಗಿಬಿಟ್ಟಿತ್ತು. ಅಲ್ಲಿಂದ ಹೋಗುವಾಗಲೇ ನಾವೆಲ್ಲ ಹತ್ಕೊಂಡೆಲ್ಲ ಹೋಗಿದ್ವಿ. ಸೊ ಕಾಲೇಜ್ ಕೂಡ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟಿವ್ ಆಗೆಲ್ಲ ಚೆನ್ನಾಗಿತ್ತು. ವಿವೇಕಾನಂದ ಕಾಲೇಜಿನಿಂದ ತಾವು ಮುಂದಕ್ಕೆ ತೆರಳುತ್ತಿದ್ದರೆ ನಿಮಗೆ ವಿಶೇಷವಾಗಿ ಅಭಿನಂದನೆಗಳು. ಮತ್ತು ಮುಂದಿನ ಜೂನಿಯರ್ಸ್ಗಳಿಗೆ ನೀವು ಯಾವ ರೀತಿಯ ಸ್ಫೂರ್ತಿಯ ಮಾತುಗಳನ್ನು ಹೇಳ್ತೀರಿ? ಅಂದರೆ ಎಲ್ರಿಗೂ ಕೂಡ ಸಾಧನೆ ಮಾಡಬೇಕು ಅಂತ ಅನ್ನುವ ಹಂಬಲ ಇರುತ್ತೆ, ಅಂಥವರಿಗೆ ನೀವೇನು ಹೇಳ್ತೀರಿ? ಒಂದು ಗೋಲ್ ಇರಲಿ ಲೈಫಲ್ಲಿ, ಅದಕ್ಕೋಸ್ಕರ ಪ್ರಯತ್ನ ಪಡಿ. ಸುಮ್ಮನೆ ಇದು ತಗೊಂಡು ಅದು ಸುಲಭ ಅಂತ ತಗೊಳ್ಳೋದಕ್ಕಿಂತ ಗೋಲ್ ಇರಲಿ, ಅದಕ್ಕೋಸ್ಕರ ನಿಮ್ಮ ಇಷ್ಟ ಯಾವುದು ಇಷ್ಟ ಅದನ್ನ ಮಾಡಿ. ಇನ್ನೊಬ್ಬರು ಪೇರೆಂಟ್ಸ್ ಹಾಗೆ ಹೇಳ್ತಾರೆ, ಫ್ರೆಂಡ್ಸ್ ಹಾಗೆ ಹೇಳ್ತಾರೆ, ಫ್ರೆಂಡ್ಸ್ ಹಾಗೆ ಮಾಡ್ದ ಅದಕ್ಕಿಂತ ನಮ್ಮ ಇಷ್ಟವನ್ನು ಮಾಡ್ಕೊಂಡು ಇವನ್ ಕರಿಕ್ಯುಲರ್ ಸ್ಟಡೀಸ್ ಅಲ್ಲದೆ ಅವರು ಬೇರೆ ಆ್ಯಕ್ಟಿವಿಟೀಸಲ್ಲಿದ್ದರೆ ಅದನ್ನ ಕೂಡ ಅದಕ್ಕೆ ಫೋಕಸ್ ಮಾಡಲಿ. ಈ ಸ್ಟಡೀಸ್ನ ಒಂಚೂರು ಸೈಡಲ್ಲಿ ಇದ್ಬಿಟ್ಟು ಅದಕ್ಕೋಸ್ಕರ ಅದರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ನೋಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಗ್ನೋರೂರು ಕಲಾ ವಿಭಾಗದ ಪ್ರಥಮ ಸ್ಥಾನಿ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಹೆಸರು? ವಸುದೇವ ತಿಲಕ್. ವಸುದೇವ್ ತಿಲಕ್ರವರು ನಮ್ಮ ಜೊತೆಗೆ ಮಾತನಾಡಬೇಕಿದ್ರೆ ನೀವು ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು? ನೀವು ಈ ಸಂತೋಷವನ್ನು ಹೇಗೆ ಹಂಚಿಕೊಂಡ್ರಿ? ನಂಗೆ ಆ್ಯಕ್ಚುಲಿ ಗೊತ್ತಿದ್ದಿಲ್ಲ. ನಂಗೆ ಅಂದರೆ 12 o'clock ನಮ್ಮ ಮನೇಲಿ ಯಾರೂ ಇದ್ದಿಲ್ಲ, ಅಪ್ಪ ಇದ್ದಿಲ್ಲ, ಅಮ್ಮ ಇದ್ದಿಲ್ಲ, ಹೊರಗಡೆ ಕೆಲಸಕ್ಕೆ ಹೋಗಿದ್ರು. ಸೊ ನನ್ನ ಜೊತೆ ಫೋನ್ ಸಹ ಇಲ್ಲ. ಸೊ ಆವಾಗ ನಂಗೆ ಗೊತ್ತಿದ್ದಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿ ಈಗ 580 ಅಂತ ಬಂದಾಗ ಸ್ಯಾಟಿಸ್ಫೈಡ್, ಖುಷಿಯಾಗಿದ್ದೆ. ಆಮೇಲೆ ನಮ್ಮಮ್ಮ ಹೇಳಿದಾಗ ನಮ್ಮಮ್ಮ ತುಂಬ ಹಂಗಂದರೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಸೊ ನಮ್ಮಮ್ಮ ಒಂದ್ಸತಿ ಫುಲ್ ಖುಷಿಯಾಗಿ, ಆಮೇಲೆ ಫ್ಯಾಮಿಲಿಯವರಿಗೆಲ್ಲ ಹೇಳಿದಾಗ ಫ್ಯಾಮಿಲಿಯವ್ರು ಖುಷಿಯಾಗಿ, ಅಪ್ಪ ಮತ್ತು ನಾನು ಆ್ಯಕ್ಚುಲಿ ಯೂಶ್ವಲ್ ಆಗಿದ್ವಿ. ನಮಗೆ ಜಾಸ್ತಿ ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಒಳ್ಳೆಯಿತ್ತು ಅಷ್ಟೇ. ಕಲಾ ವಿಭಾಗ ಅಂತ ಹೇಳಿದ್ರೆ ಭಾಳಷ್ಟು ಜನರಿಗೆ ಒಂದು ತಾತ್ಸಾರದ ಮನೋಭಾವ ಇರುತ್ತೆ. ಅಂದರೆ ಇವನ್ ನಮ್ಮ ಪೀರಿಯಡಲ್ಲಿ ಒಂದಷ್ಟು ಕಡಿಮೆ ಅಂಕ ತೆಗೆದವರು ಮಾತ್ರ ಕಲಾ ವಿಭಾಗಕ್ಕೆ ಬರ್ತಾರೆ ಅನ್ನುವಂಥ ಒಂದು ಮಾತುಗಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬದಲಾಗ್ತಾ ಇದೆ ಒಂದಷ್ಟು. ಅದರ ಜೊತೆಗೆ ನೀವು ಕಲಾ ವಿಭಾಗಕ್ಕೆ ಸೇರುವಾಗ ನಿಮ್ಮದು ಇಂಥದೇ ಒಂದು ಗೋಲ್ ಇತ್ತಾ, ಅಥವಾ ನೀವು ಯಾವ ಕಾರಣಕ್ಕಾಗಿ ಕಲಾ ವಿಭಾಗಕ್ಕೆ ಸೇರಿಕೊಂಡ್ರಿ? ನಮ್ಮದು ಎಲ್ಲರದ್ದು ಒಂದೊಂದಾದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಆ್ಯಕ್ಚುಲ್ ಆಗಿ ನಮ್ಮ ತುಂಬ ಕಡೆ ಏನಾಗೋದಂದರೆ ಮೆಜಾರಿಟಿ ಏನು ಥಿಂಕ್ ಮಾಡ್ತಾರೆ ಅದೇ ಬೇರೆಯವರೆಲ್ಲ ಸತ್ಯ ಅಂತ ಎಣಿಸ್ಕೊಳ್ತಾರೆ. ಅದು ಆ್ಯಕ್ಚುಲ್ ಆಗಿ ಹಾಗಿರೋದಲ್ಲ. ಸತ್ಯ ಒಂದೊಂದು ಸತಿ ಮೈನಾರಿಟಿ ಥಿಂಕ್ ಮಾಡೋದು ಸರಿಯಾಗಿರುತ್ತೆ. ನಾನು ತುಂಬ ಜನ ಅದು ಕರೆಕ್ಟ್, ಅದು ಹೇಳ್ತಾ ಇದ್ರು ಹೀಗೆ ಆರ್ಟ್ಸ್ ಇದು ಅಂತ. ಆದರೆ ಅಲ್ಲಿ ಪ್ರೂವ್ ಆಗೋದು ನಾವು ನಮ್ಮ ಈಗ ಸಮಾಜಕ್ಕೋಸ್ಕರ ನಾವು ಬಂದಿರೋದು. ನಂಗೆ ಸಮಾಜ ಅಂತ ಬೇಕಾದಾಗ ನಾನು ಹೋಗಿ ಸಂಶೋಧನೆ ಮಾಡಲಿಕ್ಕೆ ಸೈನ್ಸ್ ತಗೊಳ್ಳಿಕ್ಕಾಗಲ್ಲ, ನನಗೆ ಕಾಮರ್ಸ್ ತಗೊಂಡು ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ. ಸಮಾಜ ಅಂತ ಬಂದಾಗ ನನಗೆ ಬೆಸ್ಟ್ ಇರೋದು ಆರ್ಟ್ಸ್ ಒಂದೇ. ಸೊ ಆರ್ಟ್ಸ್ ನನಗೆ ಹೇಳಿಕೊಡುತ್ತೆ ಆರ್ಟ್ಸ್ ಹೇಗೆ ಸಮಾಜದಲ್ಲಿ ಮುಂದುವರಿಬೇಕು, ಹೇಗೆ ಎಲ್ಲ ಮಾಡಬೇಕಂತ ನಂಗೆ ಆರ್ಟ್ಸ್ ಹೇಳಿಕೊಡುತ್ತೆ. ಸೊ ಆರ್ಟ್ಸೇ ಒಂದು ಬೆಸ್ಟ್. ಅದು ನಮಗೆ ಗೊತ್ತಿರಬೇಕು. ಬೇರೆಯವ್ರೇನೋ ಹೇಳ್ತಾ ಇದ್ದಾರಂತ ನಾವು ನಮ್ಮ ದಾರಿಯನ್ನು ರೂಪಿಸಬಲ್ಲೆ, ನಾವು ದಾರಿ ತೋರಿಸಿ ಬೇರೆಯವ್ರಿಗೆ ಹಿಂಗೆ ಮಾಡ್ಬೋದು ಅಂತ ತೋರಿಸ್ಬೋದಲ್ಲ, ಅದು ನಾವು ಆರ್ಟ್ಸಲ್ಲಿ ತೋರಿಸ್ಬೇಕಾಗಿರೋದು. ಈಗ ನೀವು ಆರ್ಟ್ಸ್ ತಗೊಂಡ್ರಿ, ಆರ್ಟ್ಸಲ್ಲಿ ಒಂದು ತಾಲೂಕಿಗೆ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ. ನೀವು ಈಗ ಏನು ಮಾಡಬೇಕು ಅಂತಿದ್ರಿ? ಅಂದರೆ ಮುಂದಕ್ಕೆ ಯಾವ ರೀತಿಯಾಗಿ ಅದನ್ನು ಬಳಸಿಕೊಳ್ಬೇಕು? ಓಕೆ, ಇದೊಂದು ಸ್ವಲ್ಪ ಸೀಕ್ರೆಟ್, ನಾನು ಯಾರಿಗೂ ಹೇಳಿಲ್ಲ. ಬಟ್ ಸ್ಟಿಲ್ ಇವಾಗ ಅಗ್ನಿಪಥ್ ಅಂತ ಬರ್ತಾ ಇದೆ. ತುಂಬ ಜನ ಅಲ್ಲ ಅದನ್ನ ಡ್ರಾಬ್ಯಾಕ್ ಅದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅಗ್ನಿಪಥ್ ಇದೊಂದು ಒಳ್ಳೆ ಸ್ಕೀಮ್. ಆ್ಯಕ್ಚುಲಿ ನಮಗೆಲ್ಲ ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ನಾನು ಇದು ಒಂದ್ಸತಿ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಂಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಲೈಫಲ್ಲಿ. ಸೊ ಈ 4 yearsಲ್ಲಿ ನಾನು ಡಿಸಿಪ್ಲಿನ್ ಕಲಿತು ತುಂಬ ನಾಲೆಜ್ ಎಲ್ಲ ಗೇನ್ ಮಾಡಿ ಮಿಲಿಟರಿ ಬಗ್ಗೆ, ಹೇಗಾದರೂ ಸಮಾಜದ ಬಗ್ಗೆ ಒಂದು ಸ್ವಲ್ಪ ನನ್ನ ಪರ್ಸನಲ್ ಡೆವಲಪ್ಮೆಂಟ್ ಹೋಗಿ, ಮತ್ತೆ ಆಮೇಲೆ ಈ ಕಡೆ ಬಂದು UPSC BLLB ಕರೆಸ್ಪಾಂಡೆನ್ಸ್ ಆಗಿ ಮಾಡಿ, ಆಮೇಲೆ UPSC ಟ್ರೈ ಮಾಡಿ, ಆಮೇಲೆ ಅದರಿಂದ ಏನಾದ್ರು ಸಮಾಜಕ್ಕೆ ಒಳಗಡೆಯಿಂದ ಇಂಡಿಯಾದ ಒಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಂತ ಒಂದು ಆಸೆ ಅಷ್ಟೇ. ಸಿಕ್ಕಿರುವ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ನಿಮ್ಮ ಮಾತು.
ಕಲಾ ವಿಭಾಗದ ಬಗ್ಗೆ ಪಕ್ಕಕ್ಕಿಟ್ಟರೆ ವಿವೇಕಾನಂದ ಕಾಲೇಜು ನಿಮ್ಮನ್ನು ಹೇಗೆ ಒಂದು ವ್ಯಕ್ತಿತ್ವ ರೂಪುಗೊಂಡಿದೆ ನಿಮಗೆ? ಈ ಕಾಲೇಜಲ್ಲಿ ಆ್ಯಕ್ಚುಲಿ ನಾನು ಸೇರ್ಕೊಂಡಿರೋದು ವೆರಿ ಫಾರ್ಚುನೇಟ್. ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೆ, ಅಲ್ಲಿಂದ ನನಗೆ ಹೇಗೋ ಮಾಹಿತಿ ಎಲ್ಲ ಬಂದು ಇಲ್ಲಿಗೆ ಬಂತು. ನಾನು ಹೇಳಬೇಕಾಗಿದ್ರೆ ಯಾರಿಗೆಲ್ಲ ಸ್ವಲ್ಪ ಓದ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಸ್ವಲ್ಪ ಲೈಫಲ್ಲಿ ಏನೋ ಅಚೀವ್ಮೆಂಟ್ ಮಾಡಬೇಕಿದೆ, ಯಾರಿಗೆಲ್ಲ ಸ್ವಲ್ಪ ಡಿಸಿಪ್ಲಿನ್ ಆಗಿರಬೇಕು, ಸಂಸ್ಕಾರ ಕಳಿಬೇಕು, ನಮಗೆ ಎಲ್ಲ ನಾಲೆಜ್ ಎಲ್ಲ ಏನಾಗಬೇಕು, ಅವ್ರಿಗೆ ವಿವೇಕಾನಂದ ಬೆಸ್ಟ್ ಕಾಲೇಜ್. ಆದರೆ ಇನ್ನೂ ಒಂದು ಪಾರ್ಟ್ ಇರುತ್ತೆ, ಸ್ವಲ್ಪ ಜನಕ್ಕೆ ಕಾಲೇಜ್ ಲೈಫ್ನ ತುಂಬ ಎಂಜಾಯ್ ಮಾಡಬೇಕು, ಕಾಲೇಜ್ ಲೈಫಲ್ಲಿ ಹಾಗಾದರೆ ನಾವು ಜಾಲಿ ಮಾಡ್ಕೊಳ್ತಾ ಇರಬೇಕು, ಆ ಕಡೆ ಈ ಕಡೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಬೇಕು, ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಫ್ ಯು ಆರ್ ಫಾರ್ ಫ್ರಮ್ ಇಟ್ಸ್ ಫೈನ್. ಬಟ್ ಯಾರಿಗೆಲ್ಲ ಸಾಧನೆ ಮಾಡಬೇಕಂತ ಇದೆ, ವಿವೇಕಾನಂದ ಕಾಲೇಜ್ಗಿಂತ ಬೆಸ್ಟ್ ಯಾವುದೂ ಇಲ್ಲ. ಇಲ್ಲಿ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ಥರ ಆಗಿರ್ತಾರೆ, ಶಿಕ್ಷಕರು ಎಲ್ಲ ಹೇಳ್ಕೊಡ್ತಾರೆ ನಮಗೆ ಹೇಗೆ ಅಂತ, ಲಾಸ್ಟ್ ಮೂಮೆಂಟ್ವರೆಗೆ ಕೈ ಹಿಡ್ಕೊಂಡಿರ್ತಾರೆ. ಹಾಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಎನ್ವಿರಾನ್ಮೆಂಟ್ಸ್ ಅಷ್ಟು ಒಂದು ಪ್ಯೂರ್ ಸಂಸ್ಕಾರದಿಂದ ಎಲ್ಲ ಕಲ್ಚರ್ ಎಲ್ಲ ಪ್ರಾಪರಾಗಿ ಹೇಳ್ಕೊಡ್ತಾರೆ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ವಿವೇಕಾನಂದ ಕಾಲೇಜ್. ಮೇನ್ಲಿ ನಮ್ಮ ಇಂತಹ ಸಾಧನೆಗಳಿಗೆ ಬೇಕಾಗಿರುವಂಥದ್ದು ಪೇರೆಂಟ್ಸ್ಗಳ ಸಪೋರ್ಟ್. ಬಹುಶಃ ನೀವು ಕಲಾ ವಿಭಾಗಕ್ಕೆ ಸೇರುವಾಗ ಕೂಡ ಪೇರೆಂಟ್ಸ್ಗಳ ಒಂದು ಸಪೋರ್ಟ್ ಖಂಡಿತವಾಗಿ ಬೇಕಾಗತ್ತೆ. ಇಲ್ಲದಿದ್ದರೆ ಒಂದಷ್ಟು ಅವರಿಂದ ಬೇಡ ಅನ್ನುವಂಥ ಮಾತುಗಳು ಬಂದರೆ ನಮಗೆ ಕಷ್ಟ ಆಗುತ್ತೆ. ಈಗ ನೀವು ಅಗ್ನಿಪಥಿಗೆ ಸೇರೋದು ಅಂತ ಹೇಳ್ತಿದ್ದೀರಿ, ಈ ಸಂದರ್ಭದಲ್ಲೂ ಕೂಡ ಪೇರೆಂಟ್ಸ್ಗಳ ಸಪೋರ್ಟ್ ಬೇಕಾಗುತ್ತೆ. ನಿಮಗೆ ಪೇರೆಂಟ್ಸ್ಗಳ ಸಪೋರ್ಟ್ ಹೇಗಿತ್ತು? ನೀವು ಅವರನ್ನ ಹೇಗೆ ನೆನಪಿಸ್ತೀರಿ? ಆ್ಯಕ್ಚುಲಿ ಪೇರೆಂಟ್ಸ್ ನಮ್ಮ ಅಮ್ಮಂಗೆ ನಾನು ಯಾವತ್ತು ಮಾರ್ಕ್ಸ್ ತಗೊಂಡು ಆದಮೇಲೆ 10th ನಾನು ಸೈನ್ಸೇ ತೊಗೊಳ್ಬೇಕಂತ ಆಸೆ ಇತ್ತು. ಹಾಗೆ ಮನೆಯವ್ರಿಗೂ ಸ್ವಲ್ಪ ಓದ್ತಾ ಇದ್ದಾನೆ, ಸೈನ್ಸೇ ತೊಗೊಳ್ಳೋ, ಆವಾಗ ಮತ್ತೆ ಆ ಡಿಗ್ರೇಡೇಷನ್ ಅದು ಎಲ್ಲ ಐಡಿಯಾ ಎಲ್ಲ ಬಂದಿತ್ತು. ಆದರೆ ಆರ್ಟ್ಸ್ ತೊಗೊಳ್ಳೋದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ನನಗಿದ್ದು. ಯಾಕಂದ್ರೆ ನಂಗೆ ಸಮಾಜಕ್ಕೆ ಏನಾದ್ರು ಮಾಡಬೇಕು, ಆರ್ಟ್ಸೇ ಒಂದಂತ. ಮತ್ತು ನಮ್ಮ ಅಪ್ಪನ ಬಗ್ಗೆ ಹೇಳೋದಾದರೆ ಯಾವತ್ತೇ ಒಂದು ಚಿಕ್ಕ ಸಮಾಜದ ಪ್ರಾಬ್ಲಮ್ ಆಗಲಿ, ಎಲ್ಲೇ ಪ್ರಾಬ್ಲಮ್ ಆಗಲಿ, ನಾವು ಕೂತ್ಕೊಂಡು ಗಂಟೆಗಟ್ಟಲೆ ಡಿಬೇಟ್ ಮಾಡ್ತೀವಿ, ಅದು ಹೇಗಾಯಿತು ಯಾಕಾಯಿತು. ಅಪ್ಪ ಯಾವತ್ತೂ ನನ್ನ ಜೊತೆ ಸಪೋರ್ಟ್ ಆಗೇ ಇರ್ತಾರೆ. ಆಮೇಲೆ ಅಮ್ಮನೂ ಗೊತ್ತಾಯಿತು, ಓಕೆ ತಿಲಕ್ ಹೀಗೆ ಅಂತ, ಅವ್ನು ಯಾವತ್ತು ಸಮಾಜದ ಬಗ್ಗೆ ಅವನಿಗೆ ಸೈನ್ಸ್ ಹೇಳಿದರೆ ಆಗಲ್ಲ ಅಂತ ಅಮ್ಮನೂ ಒಪ್ಕೊಂಡ್ರು. ಆಮೇಲೆ ಫ್ಯಾಮಿಲಿ ನಮ್ಮ ಅಣ್ಣವರೆಲ್ಲ ಇದ್ದಾರೆ, ನನ್ನ ಜಾಯಿಂಟ್ ಫ್ಯಾಮಿಲಿ, ಅಣ್ಣವರಿಂದ ತುಂಬ ಸಪೋರ್ಟ್ ಸಿಕ್ತು. ಅವರೇ ನನಗೆ ದಾರಿ ಎಲ್ಲ ಹಂಗೆ ತುಂಬ ತೋರಿಸಿದ್ದಾರೆ, ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಒಪಿನಿಯನ್ ಸೇರಿ ಆಮೇಲೆ ಲಾಸ್ಟಿಗೆ ಆರ್ಟ್ಸ್ ಅಂತ ಹೇಳಿ ಎಲ್ಲರೂ ಒಪ್ಪಿಗೆಯಿಂದನೇ ನಾನು ಟೋಟಲ್ ಆಗಿ ಆರ್ಟ್ಸಿಗೆ ಬಂದಿತ್ತು. ನನ್ನ ಕಡೆಯ ಪ್ರಶ್ನೆ, ನಿಮಗೆ ನಿಮ್ಮ ತಂದೆ ಪೇರೆಂಟ್ಸ್ ಇತ್ತು, ಕರೆಕ್ಟ್, ನೀವು ಆರ್ಟ್ಸಿಗೆ ಬಂದರೆ ಅಥವಾ ಅಗ್ನಿಪಥಿಗೆ ಹೋಗ್ತೀರಿ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಆಸೆಗಳಿರುತ್ತೆ, ಆದರೆ ಮನೆಯಿಂದ ಸಪೋರ್ಟ್ ಇರಲ್ಲ ಈ ರೀತಿಯ ವಿಚಾರಗಳಿಗೆ. ವಿಶೇಷವಾಗಿ ಅಂತಹ ಪೇರೆಂಟ್ಸ್ಗಳಿಗೆ ನಿಮ್ಮ ಕಿವಿಮೆ ಅಂತ ಆ್ಯಕ್ಚುಲಾಗಿ ಹೇಳೋದಂದರೆ ನಮ್ಮದು ಜನರು ತುಂಬ ಒಪಿನಿಯನ್ ಕೊಡ್ತಾರೆ, ಆದರೆ ಕೊನೆವರೆಗೆ ಯಾರು ಯಾವತ್ತೂ ಇರಲ್ಲ. ನಾವು ಯಾವತ್ತೂ ಒಂದು ಡಿಸಿಷನ್ ತೊಗೊಂಡಾದ್ಮೇಲೆ ಸಜೆಷನ್ ತುಂಬ ಜನ ಕೊಡ್ತಾರೆ. ಅವು ಡಿಸಿಷನ್ ನಾವು ತೊಗೊಂಡಿದ್ದೀವಿ ಅಂದರೆ ನಮ್ಗೆ ಅನಿಸುತ್ತೆ ಓಕೆ ಅವು ಡಿಸಿಷನ್ ನಾನು ತೊಗೊಂಡಿದ್ದೀನಿ, ಅವ್ರು ಆಮೇಲೆ ತಪ್ಪಾದರೆ ಅವ್ರನ್ನ ಬ್ಲೇಮ್ ಮಾಡಲಿಕ್ಕಾಗಲ್ಲ ನಮಗೆ. ಆದರೆ ಇಲ್ಲಿ ನಾವೇ ಡಿಸಿಷನ್ ತೊಗೊಂಡಾಗ ಸರಿಯಾದರೂ ನಾನೇ ಒಳ್ಳೆಯದು, ತಪ್ಪಾದರೆ ಅದರಿಂದ ಕಲಿಯೋದು ನಾನೇ, ಎಲ್ಲ ನಮ್ಮದೇ ಆಗಿರುತ್ತೆ. ಸೊ ಮಕ್ಕಳಿಗೆ ಅವರು ಡಿಸಿಷನ್ ಮಾಡೋದು ಬಿಡಬೇಕು. ಆ್ಯಕ್ಚುಲಿ ಒಂದು ಏಜ್ ಅಂತ ಬಂದಾಗ 10th ಓಕೆ ಎಲ್ಲರೂ ಮಾಡಲೇಬೇಕು, ಹೇಗೆ ಓದಬೇಕು ಅದೆಲ್ಲ ಹೇಳಿಕೊಡ್ಬೋದು. ಅದಾದಮೇಲೆ ಮಕ್ಕಳಿಗೆ ಏನು ಮಾಡಬೇಕು ಅದು ಮಕ್ಕಳೇ ಆ್ಯಕ್ಚುಲಿ ಸ್ವಲ್ಪ ಡಿಸೈಡ್ ಮಾಡಿದರೆ ಅವ್ರ ಲೈಫ್ನ ಹೇಗೆ ಇದು ಮಾಡಬೇಕಂತ ಗೈಡೆನ್ಸ್ ಕೊಡೋದು ಪರವಾಗಿಲ್ಲ, ಆದರೆ ಮಾಡಲೇಬೇಕು ಅನ್ನೋದು ತುಂಬ ತಪ್ಪೋದು. ಆ್ಯಕ್ಚುಲಿ ಹಾಗೆಲ್ಲ ಮಾಡಬಾರ್ದು. ಯಾರು ನೀ ಸೈನ್ಸ್ ಚಂದ ತೆಗಿದ್ಯಾ, ಸೈನ್ಸ್ ತಗೊಂಡು ಸಮಾಜದ ಬಗ್ಗೆ ಯಾರಿಗೂ ಹೆಲ್ಪ್ ಮಾಡಬೇಕಂತ ಇದೆ, ಸೈನ್ಸೇ ತಗೊಂಡು ನೀನು ಯಾಕೆ ಮಾಡ್ತೀಯ ಅದಲ್ಲ ಅನ್ನೋದು ತಪ್ಪೋದು. ಅವ್ನಿಗೆ ಇಷ್ಟ ಇದೆಯಾ, ಅವ್ನಿಗೆ ಆರ್ಟ್ಸ್ ಮಾಡಬೇಕಾ, ಸಮಾಜದ ಅಥವಾ ಕಾಮರ್ಸ್ ಮಾಡಬೇಕಾ, ಅವ್ನಿಗೆ ಏನು ಇಷ್ಟ ಇದೆ, ಯಾವ ಫೀಲ್ಡಲ್ಲಿ ಇಷ್ಟ ಇದೆ ಅದೇ ದಾರಿಯಲ್ಲಿ ಮುನ್ನ ಹೋಗಲಿ. ಸೊ ಅದೆಲ್ಲ ಹಾಗೆ ನಾವು ಮಕ್ಕಳಿಗೆ ಡಿಸಿಷನ್ ಮಾಡುವಂಥ ಕೆಪಾಬಿಲಿಟಿನ ಅಲ್ಲಿಂದನೇ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಸಮಾಜ ಮುಂದೆ ಹೋಗ್ತಾ ಎಲ್ಲ ಮಕ್ಕಳು ಹೀಗೆ ಬೆಳೀತಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಇವಿಷ್ಟು ವಿದ್ಯಾರ್ಥಿಗಳ ಮಾತು. ಖಂಡಿತವಾಗಿ ಕೂಡ ಈ 3 ವಿದ್ಯಾರ್ಥಿಗಳ ಏನು ಆಸೆಗಳಿದೆ, ವಿಶೇಷವಾಗಿ ಇವರು ಅಗ್ನಿಪಥನ ಬಗ್ಗೆ ಉಲ್ಲೇಖ ಮಾಡಿದರು, ಖಂಡಿತವಾಗಿ ಅವರ ಆಸೆಗಳು ಕೂಡ ಪೂರ್ಣಗೊಳ್ಳಲಿ ಅಂತ ಹೇಳ್ತವೆ. ಈಗ ಈ ಕಾಲೇಜಿನ ಪ್ರಾಂಶುಪಾಲರ ಜೊತೆಗೆ ಮಾತನಾಡೋಣ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಈ ಸಾಧನೆಯ ಹಿಂದೆ ಅಲ್ಲಿನ ಅಧ್ಯಾಪಕರು ಹಾಗೂ ಪ್ರಾಂಶುಪಾಲರ ಒಟ್ಟು ತಂಡ ಬಹಳಷ್ಟು ಪರಿಶ್ರಮ ಪಟ್ಟಿದೆ. ಈಗ ನಮ್ಮ ಜೊತೆಗೆ ಪ್ರಾಂಶುಪಾಲರಾದಂಥ ಮಹೇಶ್ ನಿಟಿಲಾಪುರ ಸರ್ ಇದ್ದಾರೆ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರುವುದಕ್ಕೆ. ವಿಶೇಷವಾಗಿ ಒಂದು ರ್ಯಾಂಕನ್ನು ಒಂದು ಕಾಲೇಜು ಪಡೆಯುವುದು ಅಂತ ಹೇಳಿದ್ರೆ ಅದು ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ ಪ್ರತಿ ವರ್ಷ. ಆದರೆ ಒಂದೇ ಕಾಲೇಜು 3 ವಿಭಾಗದ ರ್ಯಾಂಕ್ಗಳನ್ನು ಪಡೆದುಕೊಂಡದ್ದು ಓರ್ವ ಪ್ರಾಂಶುಪಾಲರಾಗಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ವಿದ್ಯಾರ್ಥಿಗಳಿಗೆ ಆ ಕ್ರೆಡಿಟ್ ಸಲ್ಲಬೇಕು ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಹೈಸ್ಕೂಲ್ ಹಂತದಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದೆ, ಕೋವಿಡ್ ಕಾರಣಕ್ಕಾಗಿ ಸರಿಯಾದ ವಿದ್ಯಾಭ್ಯಾಸ ಸಿಗಲಿಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಅವರು ನಮ್ಮಲ್ಲಿಗೆ PUCಗೆ ಜಾಯ್ನ್ ಆಗಿರುವಂಥದ್ದು. ಮತ್ತು ಈ ಸಂಸ್ಥೆಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಉತ್ತಮ ಅಂಕವನ್ನು ಪಡೆದವರಿಗೆ ಮಾತ್ರ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇಲ್ಲ. ಇಲ್ಲಿ ಯಾರು ಶಿಕ್ಷಣ ಆಕಾಂಕ್ಷಿಗಳಾಗಿ ಬರ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯದ ದೇಶದ ಬೇರೆ ಬೇರೆ ಭಾಗದಿಂದ ವಿದ್ಯಾರ್ಥಿಗಳು ಬರ್ತಾರೆ, ಅವರೆಲ್ಲರನ್ನೂ ಕೂಡಿಸಿಕೊಂಡು ನಾವು ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ 1965ರಲ್ಲಿ PUC ವಿಭಾಗ ಏನು ಪ್ರಾರಂಭ ಆಯಿತು, ಅಲ್ಲಿಂದ ಕೂಡ ಒಂದು ಉತ್ತಮ ಫಲಿತಾಂಶವನ್ನೇ ಇಟ್ಟುಕೊಂಡು ಬಂದಿರುವಂಥದ್ದು ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ. ಇದಕ್ಕೆ ಕಾರಣ ಏನು ಅಂತೇಳಿದರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿರುವಂಥದ್ದು. ಸಮಾಜದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಿರುವಂಥ ಒಂದಷ್ಟು ಜನ ಹಿರಿಯರ ಮಾರ್ಗದರ್ಶನ ನಿರಂತರವಾಗಿ ಸಿಕ್ಕಿದ ಪರಿಣಾಮ ನಾವು ಈ ಫಲಿತಾಂಶವನ್ನು ಕಾಣ್ತಾ ಇದ್ದೇವೆ. ಆ ಮಕ್ಕಳ ಉಜ್ವಲ
ಭವಿಷ್ಯಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಮುಂದಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಫಲಿತಾಂಶ ಏನಿದೆ ಅಥವಾ ಸಂಸ್ಥೆ ಹುಟ್ಟುಹಾಕಿದ ಹಿನ್ನೆಲೆ ಉದ್ದೇಶ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಇನ್ನಷ್ಟು ಉತ್ತಮ ಸಾಧನೆ ಮಾಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಪ್ರತಿ ಕಾಲೇಜುಗಳಲ್ಲೂ ಭಾಳಷ್ಟು ಜನ ಕೇಳುವುದು ಹೇಗೆ ಅಂತ ಹೇಳಿದ್ರೆ ಈ ಕಲಿಕಾ ವಿಧಾನ ಹೇಗಿರುತ್ತೆ ಅಂತ. ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಅಧ್ಯಾಪಕರು ಯಾವ ರೀತಿಯಾಗಿ ತೊಡಗಿಸಿಕೊಳ್ಳುತ್ತಾರೆ ಮತ್ತು ಸ್ಟೂಡೆಂಟ್ಸ್ಗಳನ್ನು ಹೇಗೆ ಅವರನ್ನು ತಯಾರು ಮಾಡ್ತೀರಿ? ನಮ್ಮಲ್ಲಿ ಬಹಳ ಪ್ರಮುಖವಾಗಿ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ರೀತಿಯ ಮಕ್ಕಳು ಇರ್ತಾರೆ. ಅವರು ಬಂದ ಪ್ರಾರಂಭದಲ್ಲಿ ಮಕ್ಕಳ ಕಲಿಕಾ ಮಟ್ಟ ಹೇಗಿರ್ತದೆ ಅಂತ ನಾವು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಕಗಳು ಒಂದು, ಆದರೆ PUCಯಲ್ಲಿ ಅವರೊಂದು ಹೊಸ ವಾತಾವರಣದಲ್ಲಿ ಇರ್ತಾರೆ, ಹೊಸ ಸಬ್ಜೆಕ್ಟ್ಗಳಿರ್ತದೆ. ಅದು ಎಲ್ಲವನ್ನು ಕೂಡ ನಾವೊಂದು ಶೈಕ್ಷಣಿಕ ವರ್ಷ ಪ್ರಾರಂಭ ಅಂದರೆ ಫಸ್ಟ್ ಇಯರ್ ಏನಿರ್ತದೆ ಆ ಪ್ರಾರಂಭದಲ್ಲಿ ಒಂದು ಹಂತ ನಮಗೆ ಗೊತ್ತಾಗ್ತದೆ ಮಕ್ಕಳ ರಿಯಲ್ ಒಂದು ಕೆಪಾಸಿಟಿ ಏನಿರ್ತದೆ ಅಂತ. ಅದರ ಆಧಾರದಲ್ಲಿ ಒಳ್ಳೆಯ ಮಕ್ಕಳನ್ನು ನಾವು ಹೆಚ್ಚು ಫೋಕಸ್ ಮಾಡ್ತೇವೆ. ಅದರ ಜೊತೆಗೆ ಯಾರು ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ ಅಂದರೆ ಅವರ ಹಿಂದಿನ ಹೈಸ್ಕೂಲ್ ಹಂತದ ಸಾಧನೆಗಳೇನಿರ್ತದೆ ಆ ಆಧಾರದಲ್ಲಿ ಅವರೇನು ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ ಅಲ್ಲಿ ನಾವು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ಒಂದು ಟೀಮ್ ಮಾಡಿಕೊಂಡು ಅವರಿಗೆ ಒಂದು ಸ್ಪೆಷಲ್ ಅಟೆನ್ಷನ್ ಕೊಡಲಿಕ್ಕೆ ನಾವು ಯೋಚನೆ ಮಾಡ್ತೇವೆ. ಅಲ್ಲಿಂದಲೇ ಪ್ರತಿ ಎಕ್ಸಾಮ್ ಹಂತದಲ್ಲಿ ಅದಕ್ಕಿಂತಲೂ ಬಹಳ ಮುಖ್ಯ ಏನು ಅಂತ ಹೇಳಿದರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಕಲಿಕೆ ಇರ್ಬೋದು, ಅವರ ಒಂದು ಬಿಹೇವಿಯರಲ್ಲಿ ಇರ್ಬೋದು ವ್ಯತ್ಯಾಸ ಕಂಡು ಬಂದ ತಕ್ಷಣ ನಮ್ಮ ಶಿಕ್ಷಕರು ಪೋಷಕರ ಜೊತೆ ಮಾತುಕತೆ ಮಾಡ್ತಾರೆ, ಅವಶ್ಯಕತೆ ಬಿದ್ದಾಗ ಅವರನ್ನು ಶಾಲೆ ಕರೆಸಿಕೊಳ್ತಾರೆ. ಈ ರೀತಿ ಪೋಷಕರು ನಮಗೆ ಆ ರೀತಿಯ ಸಪೋರ್ಟ್ ಕೊಟ್ಟ ಕಾರಣ ಒಂದು ಒಳ್ಳೆಯ ಫಲಿತಾಂಶವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇವಿಷ್ಟು ಪ್ರಾಂಶುಪಾಲರ ಮಾತುಗಳು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲರು ಹೇಳುವಂಥದ್ದು ವಿವೇಕಾನಂದ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದೆ, ಯೋಜನೆಗಳನ್ನು ಹಾಕಿಕೊಳ್ತಾ ಇದೆ ಅನ್ನುವಂಥದ್ದು. ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳ ಆಶಯಗಳು ಕೂಡ ಅದು ಈಡೇರಲಿ, ಹಾಗೆ ಈ ಕಾಲೇಜಿನ ಪ್ರಸಿದ್ಧಿ ಏನಿದೆ ಇನ್ನಷ್ಟು ಈ ವಿದ್ಯಾರ್ಥಿಗಳಿಂದ ಹಾಗೂ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಂದ ಹೆಚ್ಚಾಗಲಿ ಅನ್ನುವಂಥ ಆಶಯದೊಂದಿಗೆ ಕ್ಯಾಮರಾ ಪರ್ಸನ್ ಸಚಿನ್ ಶೆಟ್ಟಿ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, BSc ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ BSc ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು, ಪುತ್ತೂರು. 0821200030 9141116070 8050108510. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.